ಸೊಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆಲು ಒರ ಮಾತ್ರೆ ಉಪಯೋಗ ಆಪುನಂಚಿನ ಪ್ಲಾಸ್ಟಿಕ್ನ ಗಲಸೇರ ಬಲ್ಲಿ ಪರಿಸರದ ರಕ್ಷಣೆದ ಬಗ್ಗೆ ಗಂಭೀರವಾದ್ದೆತು ನೋಡುವುದು ಒಡಿಪು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಪಂತೇರು ಮಣಿಪಾಲಡ್ ಗುರುವಾರ ವಿಶ್ವ ಪರಿಸರ ದಿನಾಚರಣೆದ ಕಾರ್ಯಕ್ರಮ ಉದ್ದೀಪನ ಮಲ್ತದು ಆರು ಪಾತೇರಿಯರು. ಒಡಿಪು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆನ ಪ್ರಾಧಿಕಾರ ಬೊಕ್ಕ ಸಾರ್ವಜನಿಕ ಶಿಕ್ಷಣ ಇಲಾಖೆದ ಒಟ್ಟು ಸೇರಿಗಡೆ ಒಡಿಪು ಜಿಲ್ಲಾ ವಿಶ್ವ ಪರಿಸರ ದಿನಾಚರಣೆ ಗುರುವಾರ ಮಣಿಪಾಲ ರಜತಾದ್ರಿದ ಜಿಲ್ಲಾಧಿಕಾರಿ ಆಫೀಸ್ ಕಟ್ಟೋಣದ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣಡು ನಡೆತಂಡೆ. ಒಡಿಪು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ಡಾಕ್ಟರ್ ವಿದ್ಯಾಕುಮಾರಿ ಪಾತಿರ್ದು ಪ್ಲಾಸ್ಟಿಕ್ ಗಲಸು ನಡೆದು ಜನಕ್ಲಿನ ಆರೋಗ್ಯ ಬೊಕ್ಕ ಪರಿಸರದ ಮಿತ್ತು ಪಾಕ ಹಾಳೆ ಪರಿಣಾಮ ಬೀರುಂಡು ಅಂಚಾದು ಪಿರಗಲಸೆರೆ ಯೋಗ್ಯವಾಯಿನ ಪ್ಲಾಸ್ಟಿಕ್ನ ಮಾತ್ರ ಗಲಸುಡು ಒರ ಮಾತ್ರ ಉಪಯೋಗ ಮಲ್ಪನ ಪ್ಲಾಸ್ಟಿಕ್ನ ಗಲಸೆರ ಬಲ್ಲಿ ಎಂದು ಪಂಡೇರು. ಪರಿಸರ ಅಸಮತೋಲನದ ಪರಿಣಾಮದಿಂದಾಗಿರುವುದು ನಾವು ಪರಿಸರದ ಬಗ್ಗೆ ಗಂಭೀರವಾಗಿ ಯೋಚಿಸದೆ ನಾವು ಮೇಲಿಂದ ಮೇಲೆ ಮಾಡ್ತಾ ಇರುವಂತಹ ಪರಿಸರದ ಮೇಲೆ ಮಾಡ್ತಾ ಇರುವಂತಹ ದಾಳಿಯಿಂದ ಆಗಿರುವಂತಹ ಅನಾಹುತಗಳು. ಅದರಿಂದಾಗಿ ಇದು ನ್ಯಾಚುರಲ್ ಕೆಲಾಮಿಟಿ ಅಲ್ಲ, ಅದು ಮನುಷ್ಯ ನಿರ್ಮಿತ ಮ್ಯಾನ್ ಮೇಡ್ ಕೆಲಾಮಿಟಿ, ಮನುಷ್ಯ ನಿರ್ಮಿತ ಕೆಲಾಮಿಟಿ, ನಾವಾಗಿ ಮಾಡಿಕೊಳ್ತಾ ಇರುವಂತಹ ಅನಾಹುತಗಳು. ಅದರಿಂದಾಗಿ ಪರಿಸರದ ಬಗ್ಗೆ ನಾವು ಗಂಭೀರವಾಗಿ ಪರಿಸರವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಯೋಚನೆ ಮಾಡಬೇಕಾಗಿದೆ. ಸಮಾಜಡು ಕಿರ್ಪುನ ಬೊಕ್ಕ ಹಿಂಸೆಗೆ ಅವಕಾಶ ಉಪ್ಪಿರ ಬಲ್ಲಿಂದು ರಾಜ್ಯಸಭಾ ಸದಸ್ಯರು ಬೊಕ್ಕ ಎಐಸಿಸಿ ಪ್ರಧಾನ ಕಾರ್ಯಂತಿರು ನಾಸಿರ್ ಹುಸೇನ್ ಪಂತೇರು ದಕ್ಷಿಣ ಕನ್ನಡ ಜಿಲ್ಲೆಡು ಇಂಚಿಪ ನಡತ್ನ ಬೋಡ್ಚಾಂದಿ ಸಂಗತಿಲಿನ ಬಗೆಟ್ ಅಧ್ಯಯನ ನಡಪಾಯರೆ ಕೆಪಿಸಿಸಿ ಕೂಟದ ನಾಯಕರಾದ ಬತ್ತಿನಾರು ಕುಡ್ಲಡು ಸುದ್ದಿಕೂಟೋಡು ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲೆಡು ಇಂಚಿಪ ನಡತ್ನ ಬೋಡ್ಚಾಂದಿ ಚಲ್ಲು ವಿಚಾರೊಳನ ಬಗೆಟ್ ಅಧ್ಯಯನ ನಡಪಾಯರೆ ರಾಜ್ಯಸಭಾ ಸದಸ್ಯರು ಬೊಕ್ಕ ಎಐಸಿಸಿ ಪ್ರಧಾನ ಕಾರ್ಯಂತಿರಾದ ಪುನಃ ನಾಸಿರ್ ಹುಸೇನ್ ದುಂಬಾಳ್ತದ ಕೆಪಿಸಿಸಿ ಕೂಟ ಗುರುವಾರ ಕುಡ್ಲಗ್ ಬತ್ತದು ಜಿಲ್ಲಾಧಿಕಾರಿ ಕುಡ್ಲದ ಪೊಲೀಸ್ ಕಮಿಷನರ್ ಜಿಲ್ಲಾ ಎಸ್ಪಿ ಬೊಕ್ಕ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತೆಯರ ಪಾತ್ರಕತೆ ನಡಪಾದಂಡು. ಎಐಸಿಸಿ ಪ್ರಧಾನ ಕಾರ್ಯಂತಿರು ರೋಸಿ ಜಾನ್, ಕೆಪಿಸಿಸಿ ಕಾರ್ಯಗುರುಕಾರ್ಯರು ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ, ಶಾಸಕರು ಎನ್ಎ ಹ್ಯಾರಿಸ್, ಕೆಪಿಸಿಸಿ ಒತ್ತುಗುರುಕಾರ್ಯರು ವಿಆರ್ ಸುದರ್ಶನ್, ದುಂಬುದ ಮಂತ್ರಿ ಕಿಮ್ಮನೆ ರತ್ನಾಕರ್, ದುಂಬುದ ಲೋಕಸಭಾ ಸದಸ್ಯರು ಜಯಪ್ರಕಾಶ್ ಹೆಗ್ಡೆ ಕೂಟುಡಿತ್ತಿರು. ನಾಸಿರ್ ಹುಸೇನ್ ಸುದ್ದಿಕೂಟೋಡು ಪಾತಿರ್ದು ಸಮಾಜಡು ಕಿರ್ಪುನ ಬೊಕ್ಕ ಹಿಂಸೆಗೆ ಅವಕಾಶ ಒಪ್ಪಿರಬಲ್ಲಿ ಅಧಿಕಾರಿಲು ಸರಿಟ್ ಪಕ್ಷಭೇದದ ಅಂತೆ ಕಾನೂನು ಪಾಲನೆ ಮಲ್ಪಡು ಶಾಂತಿ ಸೌಹಾರ್ದತೆ ಬುಲಿಚಿಲಿಗು ಒತ್ತು ಕೊರಡಾತನೆಂದು ಪಂಡೇರು. ವಿಆರ್ ಸುದರ್ಶನ್ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಕಿರ್ನ ಬೊಕ್ಕ ಬೋಡ್ಚಾಂದಿ ಸಂಗತಿಲೆಗೆ ಕೋಮು ಬಣ್ಣ ಮೆತ್ತಾವಣಿಕೆ ಇಂಕ್ಲು ವಿರೋಧ ಮಲ್ಪುವ ಜಿಲ್ಲೆದ ಬಜಿ ನೂದಿಟ್ಟು ರಡ್ಡೆದಾತ ಜನ ಸಮಾಜದ ಧರ್ಮ ಎಡ್ಡೆಪ್ಪು ಹಾಳ ಮಲ್ತೊಂದುಲೇರು ನೂದಿಟ್ಟು ಪತ್ತದಾತ ಜನ ಐತ ರಾಜಕೀಯ ಲಾಭ ಎಂಚ ಪಡೆವಣೋಲಿಯಿಂದ ಚಿಂತನೆ ಮಲ್ತದು ಲ್ಯಾಬೊರೇಟರಿ ರಿಸರ್ಚ್ ಮಲ್ಪನಾಕ್ಲು ಒಂದು ಜೋರು ವಿರೋಧ ಮಲ್ಪನ ಸಂಗತಿಯಿಂದ ಪಂಡೇರು. ಬೇತೆ ಬೇತೆ ಸಂಘ ಸಂಸ್ಥೆಲು ಮುಖ್ಯಸ್ಥರಡ ಧಾರ್ಮಿಕ ನಾಯಕರು ಅಧಿಕಾರಲಡ ಪಾತ್ರಕತೆ ನಡಪಾದ ಕಾಂಗ್ರೆಸ್ ಪಕ್ಷದ ನಾಯಕರಡಲ ಪಾತಿರ್ದ ಸೋಮವಾರ ಅತ್ತನ ಅಂಗರೆ ಮುಖ್ಯಮಂತ್ರಿ ಗೃಹ ಮಂತ್ರಿ ಬೊಕ್ಕ ಕಾನೂನು ಮಂತ್ರಿಯರನ್ನು ತೂದು ಮಧ್ಯಂತರ ವರದಿ ತಯಾರು ಮಲ್ತದು ಸರಕಾರಗೂ ಸಂದಾ ಉಂಡು ಎಂದು ಪಂಡೇರು. ಜಯಪ್ರಕಾಶ್ ಹೆಗ್ಡೆ ಪಾತಿರ್ದು ಜನಪ್ರತಿನಿಧಿಲು ಅಭಿವೃದ್ಧಿ ಬಗೆಟ್ ಚರ್ಚೆ ನಡಪಾವಡು ತಪ್ಪಗು ವೈಭವ ಗುರುಪುನ ಬೊಡ್ಚಿ ಸಮಾಜನು ಒಟ್ಟುಗು ಕೊನೊಪ್ಪುನ ಕೆಲಸ ಮಲ್ಪಡು ಎಂದು ಪಂಡೇರು. ಕಮ್ಯುನಲ್ ಬಣ್ಣಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದನ್ನ ಅತ್ಯಂತ ಕಟುವಾದಂಥ ಶಬ್ದಗಳಿಂದ ನಾವು ಖಂಡಿಸ್ತೇವೆ. ಯಾರೋ ದುಷ್ಕರ್ಮಿಗಳು, ಕೊಲೆಗಡಕರು, ಇಂಥ ಪ್ರಯತ್ನಗಳ 2% ಇಡೀ ಜಿಲ್ಲೆನಲ್ಲಿ ಅಧ್ವಾನ ಮಾಡ್ತಾ ಇರ್ತಕ್ಕಂಥದ್ದು, ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು, ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 2%. ಇನ್ನುಳಿದಂತ 8% ಮತ್ತಷ್ಟು ಅದರ ಲಾಭವನ್ನು ಹ್ಯಾಕ್ ಪಡ್ಕೊಳ್ಬಹುದು, ರಾಜಕೀಯವಾಗಿ ಅದರ ಲಾಭಗಳನ್ನ ನಾವು ಹ್ಯಾಕ್ ಪಡ್ಕೊಳ್ಬಹುದು ಅಂತ ಹೇಳಿ ಅದಕ್ಕೆ ಬೇಕಾದಂತ ಲ್ಯಾಬೊರೇಟರಿಗಳನ್ನ ಮತ್ತು ರಿಸರ್ಚ್ ಅನ್ನ ಮಾಡ್ತಕ್ಕಂಥದ್ದು, ಅದರ ಪ್ರಯೋಜನ ಪಡ್ಕೊಳ್ತಕ್ಕಂಥ ಪ್ರಯತ್ನಗಳಾಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಖಂಡಿಸ್ತೇವೆ. ಇಂಥ ಸೂಕ್ಷ್ಮವಾದಂತ ಘಟನೆಗಳು ಬಂದಂತ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನ ಮಾಡ್ತಿದ್ದವ, ಈ ತರದ ಬಗ್ಗೆನೂ ಕೂಡ ನಾವು ನಮ್ಮ ಅಭಿಪ್ರಾಯಗಳನ್ನ ನಾವು ನಮ್ಮ ಮುಖಂಡಗಳಿಂದ ಕೂಡ ನಾವು ಸಂಗ್ರಹ ಮಾಡ್ಕೊಂಡಿದ್ದೇವೆ. ನಾವು ವರದಿಯನ್ನು ಇನ್ನೂ ಫೈನಲ್ ಮಾಡಿಲ್ಲ. ಹಾಗೆಯೇ ಸಿವಿಲ್ ಸೊಸೈಟೀಸ್ ಜೊತೆ ಮಾತಾಡಿದ್ದೇವೆ. ಹೀಗೆ ಎಲ್ಲರ ಜೊತೆಗೂ ಕೂಡ ನಾವು ದೀರ್ಘವಾದಂತಹ ಸಮಾಲೋಚನೆಯನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅನೇಕ ಮಾಹಿತಿಗಳನ್ನ ನಾವು ಪಡ್ಕೊಂಡಿದ್ದೇವೆ. ಆದ್ರೆ ನಾವಿನ್ನೂ ಕೂಡ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗ್ಬೇಕಾಗಿದೆ. ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಿಗೂ ಕೂಡ ಅದನ್ನ ಸದ್ಯಕ್ಕೆ ನಾವು ಮುಂದೂಡ್ತಾ ಇದೀವಿ. 9, 10, 11 ನಾವು ಅದನ್ನ ಮುಂದೂಡ್ತಾ ಇದೀವಿ. ಯಾಕೆ ಮರ್ಡರ್ಸ್, ಯಾಕೆ ವೈಲೆನ್ಸ್, ಯಾಕೆ ಕಮ್ಯುನಲ್ ಪೋಲರೈಸೇಷನ್ ಅನ್ನೋದನ್ನು ಎಲ್ಲರಿಗೂ ಒಂಥರ ಚಿಂತೆ ಆಗಿದೆ. ಅದಕ್ಕೆ ಎಲ್ಲ ಸೀನಿಯರ್ ಲೀಡರ್ಸ್ ಈಗಾಗಲೇ ಎಲ್ಲಾದ್ರು ಇಂಟ್ರೊಡಕ್ಷನ್ ತಮಗೆ ಕೊಟ್ಟಿದ್ದಾರೆ, ತಮಗೆ ಎಲ್ಲರಿಗೂ ಗೊತ್ತು, ಎಲ್ಲ ಬ್ಯಾಕ್ ಗ್ರೌಂಡ್.
ಸೀನಿಯರ್ ಲೀಡರ್ಸ್ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ನಾವು ಮೊನ್ನೆ ಬಂದಾಗಿಂದ ಬಂದ ತಕ್ಷಣನೇ ನಾವು ಜನರನ್ನು ಭೇಟಿ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಸಿವಿಲ್ ಸೊಸೈಟಿ ಗ್ರೂಪ್ಸಿಗೆ ಭೇಟಿ ಆಗಿದ್ದೀವಿ, ನಮ್ಮ ಪಾರ್ಟಿ ಲೀಡರ್ಸಿಗೆ ಭೇಟಿ ಆಗಿದ್ದೀವಿ, ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ದವ್ರಿಗೆ ಭೇಟಿ ಆಗಿದ್ದೀವಿ, ಪೊಲೀಸ್ ಅಡ್ಮಿನಿಸ್ಟ್ರೇಷನ್ದವ್ರಿಗೆ ಭೇಟಿ ಆಗಿದ್ದೀವಿ, ಆಮೇಲೆ ಆಟೋ ಡ್ರೈವರ್ಸು, ಕಾರ್ಮಿಕರು, ಇದು ಚೇಂಬರ್ಸ್ ಆಫ್ ಕಾಮರ್ಸು, ಕ್ರೆಡೈಟರು, ಲಾಯರ್ಸು, ಬುದ್ಧಿಜೀವಿಗಳು, ಆಮೇಲೆ ರೈಟರ್ಸು, ಬೇರೆ ಬೇರೆ ಬಿಸ್ನೆಸ್ ಎಂಟರ್ಪ್ರೈಸಸ್ ಅವರು, ಎಜುಕೇಷನಿಸ್ಟು, ಇವ್ರಿಗೆ ಮತ್ತೆ ಎಲ್ಲ ಧರ್ಮಗುರುಗಳಿಗೂ ಭೇಟಿ ಆಗಿದ್ದೀವಿ, ಬೇರೆ ಬೇರೆ ಕಮ್ಯುನಿಟಿ ಸ್ಟೇಕ್ ಹೋಲ್ಡರ್ಸು ಭೇಟಿ ಆಗಿದ್ದೀವಿ. ಎಲ್ಲ ಕಡೆಯಿಂದ ಫೀಡ್ಬ್ಯಾಕ್ ನೋಡಿದ್ದೀವಿ. ಮುಂದೆ ಉಡುಪಿ ಕಾರವಾರಗೂ ಹೋಗೋದಿದೆ ನಮ್ಮದು. ಹೋಗಿ ಇವಾಗ ಸುದರ್ಶನ್ ಸಾಹೇಬ್ ಹೇಳಿದಾಗ ಒಂದು ಇಂಟಿರಮ್ ರಿಪೋರ್ಟ್ ನಾವು ಕೊಡ್ತೀವಿ. ಯಾವ ಥರ ಇಲ್ಲಿ ಇದು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ನ, ಇಲ್ಲಿ ಇಲ್ಲಿಗಲ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಆಗ್ತಾ ಇದೆಯಲ್ಲ, ಇವೆಲ್ಲ ನಾವು ಪತ್ತೆ ಟ್ರೈ ಮಾಡಿದ್ದೀವಿ. ನಮ್ದೊಂದೇ ಆಗಿರೋದು ಒಂದು ಇಂಟಿರಮ್ ರಿಪೋರ್ಟ್ ಇವಾಗ ಪಾರ್ಟಿ ಪ್ರೆಸಿಡೆಂಟಿಗೆ ಮತ್ತೆ ಚೀಫ್ ಮಿನಿಸ್ಟರ್ಗೆ ಮತ್ತೆ ನಮ್ಮ ಪಾರ್ಟಿ ಸೀನಿಯರ್ ಲೀಡರ್ಶಿಪ್ ಎಲ್ಲ ನಾವು ಕೊಡ್ತೀವಿ. ಅದಾದ್ಮೇಲೆ ಏನೇನು ಕಾರ್ಯಕ್ರಮಗಳು ಮಾಡಬೇಕಿದೆ, ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ಏನು ತಗೋಬೇಕು, ಆರ್ಗನೈಸೇಷನ್ ಯಾವ ಥರ ಸ್ಟ್ರೆಂಥನ್ ಮಾಡಬೇಕು. ಯಾಕಂದ್ರೆ ನಮ್ದೊಂದು ನ್ಯಾಷನಲ್ ಪಾರ್ಟಿ, ಒಬ್ಬ ರೆಸ್ಪಾನ್ಸಿಬಲ್ ಪಾರ್ಟಿ, ಈ ದೇಶಕ್ಕೆ ಸ್ವತಂತ್ರ ತಂದಿರೋ ಪಾರ್ಟಿ. ಸೊ ನಮ್ಮ ಪಾರ್ಟಿ ಕೂಡ ಸ್ಟ್ರೆಂಥನ್ ಆಗಬೇಕು, ಸ್ಟ್ರೆಂಥನ್ ಆಗಿ ಸಮಾಜದಲ್ಲಿ ಇಂಟರ್ವೆನ್ಷನ್ಸ್ ಮಾಡಬೇಕು. ಆಪರೇಷನ್ ಸಿಂಧೂರ್ ಬೊಕ್ಕ ಪಾಕಿಸ್ತಾನದ ಭಯೋತ್ಪಾದನೆ ಬಗೆಟ್ ತೆರಿಪಾಯರೆ ಪಿದೇ ದೇಶಗಳಿಗೆ ಭಾರತದ ಸಂಸದೀರ್ನ ಕೂಟ ಪೋದಿತ್ತಿದೆ. ಐಟ್ ಕುಡ್ಲದ ಬ್ರಿಜೇಶ್ ಚೌಟ ಇತ್ತೀರು ಪಿರಬಣ್ಣಗಾರೇನು ಜಿಲ್ಲಾ ಬಿಜೆಪಿ ಆಫೀಸಡಿ ಎದುಕೊಂದು ಮರ್ಯಾದೆ ಮಲ್ತದೇರು. ಕೇಂದ್ರ ಸರ್ಕಾರ ಸರ್ವಪಕ್ಷದ ಸಂಸದೀರ್ನ ಕೂಟುಲಿನ ಪಿದೇ ದೇಶಗಳಿಗೆ ಕಡಪುಡ್ದು ಆಪರೇಷನ್ ಸಿಂಧೂರ್ ಬೊಕ್ಕ ಪಾಕಿಸ್ತಾನದ ಭಯೋತ್ಪಾದನೆ ಬಗೆಟ್ ತೆರಿಪಾದಿಂಡು. ತಮಿಳುನಾಡದ ಕನಿಮೂಳಿ ದುಂಬಾಳದ ಕೂಟುಡು ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಇತ್ತದು 4 ದೇಶಗಳಿಗೆ ಪೋದು ಪಿರವೈದೇರು. ಅರಣಿ ಇಪ್ಪೊರ್ತುಡು ಕುಡ್ಲಾಡ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ನಿಲಟ್ ಎದುಕೊಂದು ಮರ್ಯಾದೆ ಮಲ್ತೇರು. ಪಿವಿಎಸ್ ಸರ್ಕಲ್ದ ಬಿಜೆಪಿ ಕಾರ್ಯಾಲಯಡು ಬ್ರಿಜೇಶ್ ಚೌಟರಿಗೆ ಮೆಚ್ಚುಗೆದ ಲೇಸ್ ನಡತ್ತಂಡು. ಸಭೆಡ್ ಆರು ಪಿದೇ ದೇಶಗಳಿಗೆ ಪೋದು ಮಾಹಿತಿ ಕೊರನ ಅನುಭವಲಿನ ದುಂಬುದಿಯರು. ಸಭೆಡ್ದ ಬೊಕ್ಕ ಬ್ರಿಜೇಶ್ ಚೌಟ ಮಾಧ್ಯಮದ ಕಡೆ ಪಾತಿದ್ದು ಸಿಂಧೂರ್ ಕಾರ್ಯಾಚರಣೆ, ಪಾಕಿಸ್ತಾನದ ರಡ್ಡ ಬಗೆತ ನೀತಿ, ಭಯೋತ್ಪಾದಕರನ ನಿಲೆನ ನಾಶ ಮಲ್ತನ ಭಾರತದ ಬೀರ ಸೈನಿಕರನ ಸಾಸುರಿನ ಮಾಹಿತಿ ಕೊರಿಯರು. ಕಾಂಗ್ರೆಸ್ ಪಕ್ಷ ಅಧಿಕಾರಗೂ ಬತ್ತಿ ಬೊಕ್ಕ ಹಿಂದೂ ವಿರೋಧಿ ನೀತಿ ಹೆಚ್ಚಾತಂಡು ಹಿಂದೂ ವಿರೋಧಿ ನೀತಿ ಬೊಕ್ಕ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರನ ಮೆಚ್ಚಾವನ ನೀತಿಗೆ ವಿರೋಧ ಮಲ್ಪ ಅಂದು ಬ್ರಿಜೇಶ್ ಚೌಟ ಪಂಡೇರು. ಮೊದಲನೇದಾಗಿ ಮೊದಲನೇ ಬಾರಿಯ ಸಂಸದನಾಗಿ ಒಬ್ಬ ಸೇನಾಪಡೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ ವ್ಯಕ್ತಿಯಾಗಿ ನನಗೆ ಅತ್ಯಂತ ಹೆಮ್ಮೆ ಆಗ್ತಾಯಿದೆ, ಖುಷಿಯೂ ಆಗ್ತಾಯಿದೆ. ಮತ್ತು ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನನಗೆ ನಿರ್ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತದಲ್ಲಿ ನಡೀತಾ ಇರುವಂಥ ಉಗ್ರವಾದ ಚಟುವಟಿಕೆಗಳು ಅದು ಪಾಕಿಸ್ತಾನ ಪ್ರೇರಿತ ಉಗ್ರವಾದ ಚಟುವಟಿಕೆಗಳು. ಈ ವಿಷಯವನ್ನು ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ಮನದಟ್ಟು ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಮಗಿದೆ. ಯಾಕೆಂದರೆ ಪಾಕಿಸ್ತಾನ ಇವತ್ತು ತಾನೂ ಕೂಡ ಸಂತ್ರಸ್ತ, ಉಗ್ರವಾದಕ್ಕೆ ತಾನೂ ಸಂತ್ರಸ್ತ ಅನ್ನುವಂಥ ಮಾತುಗಳನ್ನು ಕಳೆದ ಹಲವಾರು ವರ್ಷದಿಂದ ಹೇಳಿಕೊಂಡು ಬಂದಿತ್ತು. ಇವತ್ತು ನಾವೊಂದು ಹೊಸ ವಾಸ್ತವವನ್ನು ಜಗತ್ತಿಗೆ ಹೇಳುವಂಥ ಪ್ರಯತ್ನ. ಭಾರತದ ವಿರುದ್ಧ ಯಾವುದೇ ಈ ರೀತಿಯ ಉಗ್ರವಾದ ಚಟುವಟಿಕೆಗಳು ನಡೆದರೆ ಭಾರತೀಯರ ಮೇಲೆ ದಾಳಿಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡುವಂಥ ಹಕ್ಕು ಮತ್ತು ಜವಾಬ್ದಾರಿ ಭಾರತದ ಮೇಲಿದೆ. ಮತ್ತು ಭಾರತದ 140 ಕೋಟಿ ಜನರ ಸಂಕಲ್ಪ ಏನಿದೆ, ಆ ಸಂಕಲ್ಪದ ಆಧಾರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಸೇನಾಪಡೆಗಳ ಮುಖಾಂತರ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು, ಸ್ಪಷ್ಟವಾದ ಆ್ಯಕ್ಷನನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಸಂದೇಶವನ್ನು ಜಗತ್ತಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಡು ಪೊಲೀಸರು ಪಾಪದಟ್ಟಿನ ಮಿತ್ತ ಕೇಸ್ ಪಾಡೊಂದುಲ್ಲಿருந்து ಹಿಂದೂ ಜನ ಜಾಗೃತಿ ಸಮಿತಿದ ರಾಜ್ಯಪಾಲವರು ಚಂದ್ರಮುಗೇರ ಪಂತಿರು ಹಿಂದೂ ಸಂಘಟನೆಯ ಒಕ್ಕೂಟದ ನಿಲೆಟ್ಟು ಗುರುವಾರ ಸರಕಾರಗೂ ಭಿನ್ನೈತೊಂದು ಅಧಿಕಾರಿಗಳ ಓಲೆ ಕೊರ್ದು ಆರು ಪಾತೇರಿಯರು. ದಕ್ಷಿಣ ಕನ್ನಡ ಜಿಲ್ಲೆಡು ಇಂಚಿಪ ನಡತ್ನ ಕೆಲವು ಬೋಡ್ಚಾಂದಿ ಸಂಗತಿಲು ಸಮಾಜಡು ಪೋಡಿಗಿದ ವಾತಾವರಣ ಉಂಡು ಮಲ್ತದಂಡ ಪೊಲೀಸ್ ಇಲಾಖೆ ಹಿಂದೂ ನಾಯಕರನ್ನು ಕಾರ್ಯಕರ್ತರನ್ನು ಉದ್ದೇಶ ಆದಿ ಒಂದು ಕೇಸ್ ಪಾಡೊಂದುಂಡು ದೂರ್ದು ಪೊಲೀಸ್ ಮಹಾನಿರೀಕ್ಷಕರು ಅಮಿತ್ ಸಿಂಗ್ ಬೊಕ್ಕ ಜಿಲ್ಲಾ ಪಂಚಾಯತ್ ಕಾರ್ಯತೂವನ್ನ ಅಧಿಕಾರಿ ಡಾ ಆನಂದ್ ಮುಕ್ಲೆಡ ಸರಕಾರಗೂ ಮಾತಾ ಹಿಂದೂ ಸಂಘಟನೆಯ ಒಕ್ಕೂಟದ ನಿಲೆಟ್ಟು ಭಿನ್ನೈತೊನ್ನ ಓಲೆ ಕೊಡ್ತೀರು. ಭಾರತ ಸಂತ ಸಮಿತಿ ಗುರುಕಾರ್ಯರು ಶ್ರೀ ವಿದ್ಯಾ ಸರಸ್ವತಿ ಸ್ವಾಮೀಜಿ ಬೊಕ್ಕ ಹಿಂದೂ ನಾಯಕರು ಈ ಪೊರ್ತುಡಿತ್ತೇರು. ಈ ಪೊರ್ತುಡು ಹಿಂದೂ ಜನಜಾಗೃತಿ ಸಮಿತಿದ ರಾಜ್ಯಪಾಲವರು ಚಂದ್ರಮೊಗೇರ ಪಾತಿರ್ದು. ದಕ್ಷಿಣ ಕನ್ನಡ ಜಿಲ್ಲೆಡು ಪೊಲೀಸರು ಪಾಪದಟ್ಟಿನ ಮಿತ್ತು ಕೇಸ್ ಪಾಡೊಂದುಲ್ಲೇರು. ಹಿಂದೂ ನಾಯಕರಿಗೆ ಮಾನಸಿಕ ಹಿಂಸೆ ಉಪದ್ರ ಕೊರೊಂದುಲ್ಲೇರು. ನನ್ನ ಮಿತ್ತಿಗೆ ಇಂಚಿನ ನಡಪೆರ ಬಲ್ಲಿಂದು ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಭಿನ್ನೈತೊನ್ನ ಓಲೆ ಕೊಡ್ತುಂಡು. ಸುಹಾಸ್ ಶೆಟ್ಟಿನಿಕೆರ್ನ ಬಗೆಟ್
ಇಡೀ ತನಿಖೆ ನಡಪಾವಡೊಂದು ಪಂಡೇರು. ಬೆಂಗಳೂರು ಹೈಕೋರ್ಟ್ ವಕೀಲರು ಅಮೃತೇಶ್ ಇರ್ಪಾತಿರ್ದು ಸುಹಾಸ್ ಶೆಟ್ಟಿನ ಕೆರ್ನೆಡ್ದು ಬೊಕ್ಕ ಅಬ್ದುಲ್ ರಹಿಮಾನಿರ್ನ ಕೆರ್ನವು ಪಗೆ ಬೂಟುದು ನಾಂದು ತೋಜಾ ಒಂದುಲ್ಲೇರು. ಉನ್ನತ ಪಿರವು ಪೊಯ್ಯದಂದೆ ಲ್ಯಾಂಡ್ ಮಾಫಿಯಾ ಉಂಡು. ಅಲ್ಪಸಂಖ್ಯಾತರ್ನ ಒತ್ತಾಯದ ಮಿತ್ತು ಜಿಲ್ಲೆಗೆ ಹೊಸ ಎಸ್ಪಿನ ಪಾಡ್ದೇರು. ಆರ್ ಕಾಂಗ್ರೆಸ್ ಸರ್ಕಾರದ ಒತ್ತಡದ ಮಿತ್ತು ಹಿಂದುಳಿಗೆ ಮಾನಸಿಕವಾದ ಹಿಂಸೆ ಕೊರೊಂದುಲ್ಲೇರೆಂದು ದೂರಿಯರು. ಒಂದು ಖಾಸಗಿ ಹಕ್ಕನ್ನು ಕಸಿದುಕೊಳ್ಳುವಂತ ಪ್ರಯತ್ನ ಇವತ್ತು ನಡೀತದೆ. ಯಾವ ಪೊಲೀಸರು ನಮಗೆ ಸುರಕ್ಷೆಯನ್ನು ಕೊಡಬೇಕಿತ್ತು, ಭದ್ರತೆಯನ್ನು ಕೊಡಬೇಕಿತ್ತು, ಅವರಿಂದಾಗಿ ಇವತ್ತು ಒಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕನ್ನೋ ದೃಷ್ಟಿಯಿಂದ ನಾವು ಇವತ್ತು IGPಯನ್ನ ಭೇಟಿ ಮಾಡಿದ್ದೆವು. ಹಾಗೆ ಸುಹಾಸ್ ಸತ್ಯ ಪ್ರಕರಣ ಆದ ನಂತರ ಇನ್ನೊಂದು ಹತ್ಯೆ ಆಯಿತು. ಆ ಹತ್ಯೆಯ ಶವ ಮೆರವಣಿಗೆ ಸಂದರ್ಭದಲ್ಲಿ, ರೆಹಮಾನ್ ಅವರ ಶವ ಮೆರವಣಿಗೆ ಸಂದರ್ಭದಲ್ಲಿ ಅನೇಕರು ಹಿಂದೂಗಳ ಅಂಗಡಿಗಳಿಗೆ ಅಲ್ಲಿ ಹಲ್ಲೆಯನ್ನ ಮಾಡ್ತಾರೆ. ಅಲ್ಲಿಯ ಫೋರ್ಸಿಬಲಿ ಅದನ್ನ ಬಂದ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆ ಎಲ್ಲ ಯಾರಿದ್ದಾರೆ ಅವರ ಮೇಲೆ FIRಗಳು ದಾಖಲಾಗಬೇಕು, ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಹಿಂದೂಗಳ ಮನೆಗೆ ಹೋಗಿ ಬಾಗಿಲನ್ನು ಬಡಿದು ಅವ್ರನ್ನ ಎಬ್ಬಿಸಿ ಅವರ ಫೋಟೋ ತೆಗೆಯುವಂತಹ ಒಂದು ಮಾನಸಿಕ ಹಿಂಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತು ನಾವು ಈ ವಿಚಾರದಲ್ಲಿ IGP ಅವರನ್ನ ಭೇಟಿಯಾಗಿದ್ದೀವಿ. ಹಾಗೇನೆ DC ಅವರಲ್ಲೂ ಸಹ ಮನವಿ ಮಾಡಿಕೊಂಡಿದ್ದೀವಿ. ಯಾವುದೇ ರೀತಿಯ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಪೊಲೀಸರಿಗೆ ಸರಿಯಲ್ಲ. ಹಲವಾರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಬಂದಿದೆ, ಹೈಕೋರ್ಟಿನ ತೀರ್ಪು ಬಂದಿದೆ. ಪ್ರತಿಯೊಬ್ಬ ಮನುಷ್ಯನನ್ನ ವಿಚಾರಣೆ ಮಾಡುವ ಮೊದಲು ನೋಟಿಸನ್ನು ಕೊಡಬೇಕು. ಅವರನ್ನ ರಾತ್ರಿ ಹೊತ್ತು ಹೋಗಿ ಚಿತ್ರಹಿಂಸೆ ಕೊಡಬಾರದು ಅಂತ ಹೇಳಂತದನ್ನ ನಾವು ಮನವಿ ಮಾಡಿದ್ದೀವಿ. ದುಂಬು ಆರಾಧನೆ ಪಡೆದು ಒವ್ವಾಕಾರನೋಡು ಉಂತುದು ಪೋಯಿನೇನು ಪಿರ ಜೀರ್ಣೋದರ ಮಲ್ಪುನವು ಮೆಚ್ಚುಗೆದ ಸಂಗತಿಯಿಂದ ಬೆದ್ರ ಜೈನ ಮಠದ ಸ್ವಾಮೀಜಿ ಪಂತೇರು. ಕುತ್ತೆತ್ತೂರು ಬ್ರಹ್ಮಸ್ಥಾನ ಪಿರಕಟ್ಟುನ ಸಂಕೋಚ ಕಾರ್ಯಕ್ರಮಟು ಆಶೀರ್ವಚನ ಕೊರಿಯರು. ಮೂರ್ನಾಡು ಮಾಗಣೆ ಕುತ್ತಿತ್ತೂರು ಬ್ರಹ್ಮಸ್ಥಾನ ಪಿರಕಟ್ಟಿರೆ ಸಂಕೋಚ ಕಾರ್ಯಕ್ರಮ ಅಟಣೆ ಮಲ್ತಿತ್ತಿರು. ಕುಡುಪು ಕೃಷ್ಣರಾಜತಂತ್ರಿ ಬೊಕ ಹಯವದನ ಭಟ್ ಧಾರ್ಮಿಕ ವಿಧಿವಿಧಾನೊಳೆನ್ ನಡಪಾಯರು. ಬ್ರಹ್ಮ ಸಾನ್ನಿಧ್ಯದ ನಾಗದೇವಿಯರ್ನ ಪಾಪೇನು ಬಾಲಾಲಯೊಡುದೀರು. ಈ ಪೊರ್ತುರು ನಡತ್ನ ಸಭಾಲಿಸಿಡು ಬೆದ್ರ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿ ಬ್ರಹ್ಮಸ್ಥಾನದ ನೀಲನಕ್ಷೆ ಬಿಡುಗಡೆ ಮಲ್ತೇರು. ಸ್ವಾಮೀಜಿಯರು ಆಶೀರ್ವಚನ ಕೊರ್ದು ಕರಾವಳಿ ಪ್ರದೇಶ ದೈವ ದೇವರ್ನ ಅನ್ನೀಲೆ ಬುಡು ನಿಚ್ಚ ಬುಡಂದೆ ಮುಲ್ಪ ಆರಾಧನೆ ನಡೆತೊಂದಿತ್ತಿನಿಂದು ಪ್ರಶ್ನೆಡು ತಿಳಿದು ಬತ್ತದಿತ್ತದು. ಊರ್ದಕ್ಲು ಸೇರ್ದು ಜೀರ್ಣೋದ್ಧಾರ ಕಾರ್ಯಗೂ ದುಂಬು ಬೈದ್ನವು ಮೆಚ್ಚಿಗೆದ ಕಾರ್ಯ ಅಂದು ಪಂಡಿರು. ಮುಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯನ್, ಮಿತ್ತೋಡಿ ಅರಸುಮನೆ ಸತೀಶ್ ಹೆಗ್ಡೆ, ಪರತಿರಿ ಎಡೆನತಿರಿನ ಪ್ರೊಫೆಸರ್ SC ಕೃಷ್ಣಯ್ಯ, SDGC ಬ್ಯಾಂಕ್ ಒತ್ತುಗೂರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಪೊನ್ನಗಿರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕೋಡಿಕಾನ ಶ್ರೀಧರ ಉಡುಪ ಮಲ್ಲಬಿನ್ನಿರಾದ ಪಾಲ್ದೆ ತೊಂದಿರು. ಉದ್ಯಮಿ ಮನೋಹರ್ ಶೆಟ್ಟಿ ಬೊಳ್ಳಾರ್ಗುತ್ತು, ನಾಗೇಶ್, ಪ್ರತಾಪ್ ಶೆಟ್ಟಿ, ವಿಶ್ವನಾಥ ಶೆಟ್ಟಿ, ದಯಾನಂದ, ಸುಕೇಶ್ ಶೆಟ್ಟಿ ಬೈಲಗುತ್ತು, ಅಭಿಲಾಷ್ ಶೆಟ್ಟಿ ಕಟೀಲ್ ಈ ಪೊರ್ತುಡಿತ್ತೇರು. ನೆನ್ನೆ ಗುರುತಿಸೈನಾರು ಗಣಪತಿರಾವ್ ಐಗಳು ದುಂಬದ ಕಾಲೋಡು ಈ ನಮ್ಮ ಭೂಮಂಡಲೋಡು ವಿಶಿಷ್ಟವಾದ ಪರಶುರಾಮ ಸೃಷ್ಟಿಯಿಂದ ವೈದಿಕ ಧರ್ಮ ಪಂಪಿನ ಒಂಜಿ ಭಾಗ ಇತ್ತಿಂದ ಭೂಭಾಗ ಅವು ನಮ್ಮನ ಕರಾವಳಿದ ಜಿಲ್ಲೆ ಮುಲ್ಪ ಕಾಶಿಗೆ ಪೋರಾವನ್ನಕ್ಲೆಗೆ ಪ್ರಯಾಗಗೂ ಪೋರಾವನ್ನಕ್ಲೆಗೆ ಮಥುರಾ ಬೊಕ್ಕ ಗಿರಿನಾರ್ ಬೊಕ್ಕ ಅಷ್ಟಪದ ಬದ್ರಿನಾಥ್ ಹರಿದ್ವಾರ ಮುಂದಕ್ಕೆ ಪೂರ ಪೋರನ್ನ ಆವಂತ ನಗ್ಲಿಗೆ ಪರಿಹಾರ ಪ್ರಾಯಶ್ಚಿತ್ತ ಓಡು ಪಂಡ ಅವು ನಮ್ಮನೇ ದಕ್ಷಿಣ ಕನ್ನಡ ಜಿಲ್ಲೆ ಊರುದಕ್ಕಲು ಪೂರ ಸೇರ್ದು ಒಂಜಿ ಸಮಿತಿ ಮಲ್ತೊಂದು ಇಡೀ ಊರಿಗೆ ಉದ್ಧಾರ ಆಪಿನಂಚಿನ ಒಂಜಿ ದೇವಸ್ಥಾನನು
ಕಟ್ಟೋಡು ಬಂದು ನಿರ್ಧಾರ ಮಲ್ದ ಐತ ಒಟ್ಟಿಗೆ ದೇವಸ್ಥಾನ ಖಾಲಿ ದೇವಸ್ಥಾನ ಅದುವರಿದು ಉಪ್ಪೆರೆ ಬಲ್ಲಿ ಪಂಡದು ಐತ ಒಟ್ಟಿಗೆ ನಮ್ಮ ಊರ್ದಕ್ಕಲು ಹತ್ರ ನೆರೆಕರೆದ ಏತೋ ವೃದ್ಧೆರೆಗ ಹತ್ರ ಒಂಜಿ ವೃದ್ಧಾಶ್ರಮನ್ನ ಮಲ್ಪುಗ ಐತೊಟ್ಟಿಗೆನೆ ಮಲ್ತದು ಅಕ್ಲೆಗೊಂಜಿ ಕುಲ್ಲುನ ನೆಲೆ ಆಪುಂಡು ಅಕ್ಲೆಗೆ ಹತ್ತಂದೆ ಅಕ್ಲನ ವನಸ್ಸು ಅಕ್ಲನ ತಿನ್ಪಿನ ವ್ಯವಸ್ಥೆ ಅಕ್ಲೇನು ತೂಪಿನಂಚಿನ ಒಂಜಿ ನರ್ಸ್ ಬೊಕ್ಕ ಆ್ಯಂಬುಲೆನ್ಸ್ ಇಂಚಿನ ಪೂರ ವ್ಯವಸ್ಥೆಯನ್ನು ಒಟ್ಟಿಗೆ ಮಲ್ತೊಂದು ದೇವಸ್ಥಾನಕ್ಕೂ ಪೂಜೆ ಮಲ್ಪೆರೆ ಬರಿಟ್ಟು ಒಂಜಿ ದೇವಸ್ಥಾನಲ ಒಪ್ಪುಂಡು ಅಕ್ಲೆಗ್ಲ ಒಂಜಿ ಬಾರಿ ಖುಷಿತ್ತ ಪೊರ್ಲುದ ಒಂಜಿ ವ್ಯವಸ್ಥೆ ಲಾಪಿನಂಚಿನ ಒಂಜಿ ಅಭಿಪ್ರಾಯನು ಮಲ್ತೊಂದುಲ್ಲ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡಿತ್ನ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲ ಮುಗವೀರಪಟ್ನ ಉಳ್ಳಾಲ ಉನ್ನತ ಮಾರುತಿ ಮಾಣಿಕ್ಯ ಮಹೋತ್ಸವ 40ನೇ ವರ್ಷಾಚರಣೆ ನಡೆತೊಂದುಂಡು. ಆಲೆಕೊಡು ಕುಡ್ಲ ಮಂಕಿಸ್ಟನ್ದ ಬಡವೇರ್ನ ಕುಟುಂಬ ಒಂಜೆಗೆ ಇಲ್ಲು ಕಟ್ಟಾದಿತ್ತದೆ ಐನು ಬುಡ್ದು ಕುರುಪುನ ಇಲ್ಲು ಒಕ್ಕೆಲು ಶುಕ್ರವಾರ ನಡೆತಂಡು. ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲ ಮುಗವೀರಪಟ್ನ ಉಳ್ಳಾಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿತ್ತು. ಈ ಸತಿ 40ನೇ ವರ್ಷಾಚರಣೆ ಮಾರುತಿ ಮಾಣಿಕ್ಯ ಮಹೋತ್ಸವ 2025 ನಡೆತೊಂದುಂಡು. ಮಾರುತಿ ಮಾಣಿಕ್ಯ ಮಹೋತ್ಸವ ಲೆಕೊಡು ಕುಡ್ಲ ಮಂಕಿಸ್ಟನ್ದ ಮೋಹಿನಿ ವಿಶ್ವನಾಥ ಪನ್ಪುನ ಬಡವೇರ್ನ ಕುಟುಂಬಗೂ ಇಲ್ಲು ಕಟ್ಟಾದು ಕೊಡ್ತೀರು. ಮಾರುತಿ ಮಾಣಿಕ್ಯ ನಿಲಯ ಆಸರೆ ಪನ್ಪುನ ಇಲ್ಲಿನ ಬುಡ್ದು ಕುರುಪುನ ಬೊಕ್ಕ ಇಲ್ಲೊಕ್ಕಿಲು ಶುಕ್ರವಾರ ನಡೆತಂಡು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಭದ ಒತ್ತುಗುರ್ಕಾರಿರು ಬುಕ್ಕ ಮೀನ್ ಉದ್ಯಮಿ ಮೋಹನ್ ಬೆಂಗ್ರೆ ಆಸರೆ ಪೊಸ ಇಲ್ಲದ ತರ್ಕುಲ್ನು ಮೋಹಿನಿ ವಿಶ್ವನಾಥರಿಗೆ ಕೊರ್ದು ಎಡ್ಡೆಪ್ಪು ಬಯಕೇರೆ ಒಂದೊಂಜಿ ಅರ್ಥದಿಂಜಿದಿ ಕಾರ್ಯಕ್ರಮ ಇಂಚಿನ ಸೇವೆಗೆ ದೇವೇರು ನಿಕ್ಲಿನ ಕೈಪತ್ತುವಿರು ಬಡವೇರ್ನ ಸೇವೆ ಮಲ್ತಂಡ ದೇವೇರ್ನ ಅನುಗ್ರಹ ಏಪಲ ಉಪ್ಪುಂಡು ಸಮಾಜ ಸೇವೆದ ಈ ಕಾರ್ಯಗೂ ಮಾತೆರ್ನಲ ಸಾಯ ಏಪಲ ಉಪ್ಪುಂಡು ಒಂದು ಪಂಡೀರು. ಉಳ್ಳಾಲ ಮೊಗವೀರ ಸಂಘದ ದುಂಬುದ ಗುರುಕಾರ್ಯರು ಸದಾನಂದ ಬಂಗೇರ ಪಾತಿರ್ದು ಮಾರುತಿ ಜನ ಸೇವಾ ಸಂಘದ ಕಾರ್ಯನು ಎಂಕ್ಲು ಪೊಗರೊಡೊಂದಿಜ್ಜಿ ಆತ್ ಕೆಲಸ ಆಕ್ಲು ಮಲ್ತದೇರು ಇಂಚಿನ ಸಂಘಟನೆಯಲು ಮಾತಗಾಡೆಟ್ಲ ಸಮಾಜ ಸೇವೆ ಮಲ್ತಂಡ ರಾಮರಾಜ್ಯ ಆಪುನೆಟ್ಟು ಸಂಶಯ ಇಜ್ಜಿ ಎಂದು ಪಂಡೇರು. ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾತಿರ್ದು ಬಡವೇರ್ನ ಕುಟುಂಬಗೂ ಸಾಯ ಕೊರಪು ನಡೆದು ಮಲ್ಲ ಸಮಾಜ ಸೇವೆ ಬೇತೆ ಓವುಲ ಇಜ್ಜಿ ಎಂದು ಪಂಡೇರು. ಕೊರ್ನ ಕಾಲದ ಉಲಾಯಿ ಇಲ್ಲದ ಕೆಲಸ ಮಲ್ತು ಕೊರ್ನ ಸುದರ್ಶನರಿಗೆ ಈ ಪೊರ್ತುರು ಮರ್ಯಾದೆ ಮಲ್ತೇರು. ಉಳ್ಳಾಲ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರು ಯಶವಂತ ಅಮೀನ್, ಮಾರುತಿ ಜನಸೇವಾ ಸಂಘದ ಗುರುಕಾರ್ಯರು ಸಂದೀಪ್ ಪುತ್ರನ್, ಮೀನ್ ಉದ್ಯಮಿಲು ಪಿಪಿ ಅಜೀಜ್, ಸಿಂಧೂರಾಮ ಪುತ್ರನ್, ಹಾಜಿ ಸುಲೈಮಾನ್ ಈ ಪೊರ್ತುಡಿತದು ಎಡ್ಡೆಪ್ಪು ಬಯಕೇರು. ಸ್ಟೇಜಿನ ಪುರಾಂಗಣ ಗೆಸ್ಟ್ ಬಾರಿ ಜೋಡ್ದಾಗಲು ಮಕ್ಕಳು ಮಾತೆರಲ ಜನಸೇವೆ ಮದ್ದದು ನಿಗನೊಟ್ಟಿಗೆ ಇದ್ದದ್ದು ನಿಗನ ಪ್ರೀತಿ ಮಾತೆರಲ ಪುಣಗಳು ಅಂಜನೆ ಎದುರಲ್ಲಿ ನಿಗಲು ಹೆಚ್ಚದಾರ ವೆಚ್ಚ ಮನ್ಪಂಡು ನಿಗನ ಕಾರ್ಯಕ್ರಮ ಇಂಚನ ನಡಪುಂಡು ಯಾನು ಕಾನ್ಫಿಡೆಂಟ್ ಅದು ಅನ್ಪೆ ನಿಗನೊಟ್ಟಿಗೆ ದೇವರು ಇಲ್ಲಿ ನಲ್ಲ ಸಕ್ಸಸ್ ಆಪಾರು ದಾಲ ಸೀರಿಯಸ್ ದದನಂದೆ ಪೊರ್ಲುಡು ಮಂತೊಂಬೋಲೆ ನಿಗನ ಕಾರ್ಯಕ್ರಮ ಜಯಶೀಲ ಆಪುಂಡು ಒಂದು ಪನ್ನೊಂದು ಗೆಸ್ಟ್ ಆಗಲು ಬನ್ನ ಆಗಲೇ ಸುಧಾರಿಸಗ ಇಜ್ಜೆ ಬಿಡದೆ ತರಬೇತಿ ಅಕನ ಬರೋದು ಮನ್ಪೋಚು ನಿಗಲು ಭಾರಿ ಹುಷಾರುಲ್ಲ ರುಂದೇ ಯಾವು ಈತ ಸಭೆ ಬಗ್ಗೆ ಒಂದು ಮನ್ಪುನ ದೇವರು ಮೆಚ್ಚುನ ಒಂದು ಇಲ್ಲು ಕಟ್ಟುವೇರು ಒಂದು ಅರ್ಧ ಇಲ್ಲು ಅರ್ಧ ಕಂಪ್ಲೀಟ್ ಇದ್ರ ವೈರಿಂಗ್ ಬಕ್ಕ ಯಾರು ಎಂದು ಪೂರ್ಣ ಆಕಲಿಗೆ ಏತು ಖುಷಿ ಅವನ್ನ ಆ ಫ್ಯಾಮಿಲಿಗೆ ಐತ ಬಾಲ್ನಿಗೆ ಖಂಡಿತ ತಿಕ್ಕೊಂಡು ಈತ ಒಂಜಿ ಇಲ್ಲಿ ಆಶ್ರಯ ಪನ್ನಗೆ ಇರಲಿ ಆಶ್ರಯ ಜನಕ್ಕೆ ಆಶ್ರಯ ಹೋಗ್ಬಾರ್ದು ಏತೋ ಜನ ಕಣ್ಣೀರು ಒರೆಸಿದ್ದಾರೆ ಏತೋ ರಕ್ತದಾನ ಮಾಡ್ತಾರೆ ಏತೋ ಪುರಾಣಿ ಕನ್ನಡ ಮೆಡಿಕಲ್ ಕ್ಯಾಂಪ್ ಅಂತದ್ದು ಕನ್ನಡಕ ಕೊಡ್ತಿರ ಒಂದು ಕಾರ್ಯಕ್ರಮ ಅಂಚನೆ ಸಾಮೂಹಿಕ ಮದ್ವೆ ಹಲವಾರು ಕಾರ್ಯಕ್ರಮ ಜನ ಮೆಚ್ಚಿನ ಅಂಚೆ ದೇವರು ಭಗವಂತ ಆಶೀರ್ವಾದವನ್ನು ಬಿಡ್ತಿರೋ ಕಾರ್ಯಕ್ರಮ ಕೊಡ್ತಾರೆ. ಬದುಕಿನಲ್ಲಿ ಆಸರೆ ಇಲ್ಲದವರಿಗೆ ಆಸರೆ ಅನ್ನುವ ಮನೆಯನ್ನು ಕೊಟ್ಟು ಆಸರೆಯಾದಂಥ ಮಾರುತಿ ಜನಸಂಘವನ್ನು ನಾವು ಯಾವ ರೀತಿ ಬಣ್ಣಿಸಬಹುದು ಅಂತ ಹೇಳಿದರೆ ವಿಶೇಷವಾಗಿ ದೇವರು ಎಲ್ಲವನ್ನ ಕೊಡ್ತಾರೆ. ಆದರೆ ಎಲ್ಲರಿಗೂ ಎಲ್ಲವೂ ಸಿಗುವುದಿಲ್ಲ. ಆದರೆ ಸಿಗದವರನ್ನು ಹುಡುಕಿಕೊಂಡು ದೇವರು ಯಾರಿಗೆ ಕೊಟ್ಟಿದ್ದು ಅವರಿಗೆ ಸಿಗದಿದ್ದರೆ ಅವರನ್ನು ಹುಡುಕಿಕೊಂಡು ಕೊಡುವಂಥ ಕೆಲಸವನ್ನು ಇವತ್ತು ಮಾರುತಿ ಜನಸೇವಾ ಸಂಸ್ಥೆ ಮಾಡಿದೆ. ನಿಮ್ಮ ಈ ಕಾರ್ಯ ನಿತ್ಯ ನಿರಂತರ ಇರಲಿ. ಅಬ್ದುಲ್ ರಹಿಮಾನ್ ಕೊಳತ್ತಮಜಲ್ ನಿಂಪುಗಾದು ಮಾಮಲ್ನ ನೆತ್ತಿರ್ದಾನ ಶಿಬಿರ ಜೂನ್ 8 ಕೊಳತ್ತಮಜಲ್ ಮದ್ರಸ ಸಭಾಂಗಣಗಳು ಅಟಣೆ ಮಲ್ತದನೆಂದು SKSSF ರಾಜ್ಯ ನಾಯಕರು ಅನೀಸ್ ಕೌಸರಿ ಸುದ್ದಿಕೂಟೋಡು ತಿಳಿಪಾದಿರು. SKSSF ರಾಜ್ಯ ನಾಯಕರು ಅನೀಸ್ ಕೌಸರಿ ಸುದ್ದಿಕೂಟೋಡು ಪಾತಿರ್ದು GHM ಫೌಂಡೇಶನ್ದ ನಿಲ್ಲಿಟ್ಟು ಕೊಳತ್ತಮಜಲ್ ಮುಹಿಯುದ್ದೀನ್ ಜುಮ್ಮಾ ಪಳ್ಳಿ ಬೊಕ್ಕ SKSF ಕೊಳತ್ತಮಜಲ್ ಶಾಖೆದ ನಿಲ್ಲಿಟ್ಟು ಬ್ಲಡ್ ಡೋನರ್ಸ್ ಕುಡ್ಲದ ಜೊತೆ ಸೇರಿಗಡೆ ಕರಿದುಪೋಯಿನ ಅಬ್ದುಲ್ ರಹಿಮಾನ್ ಕೊಳತ್ತಮಜಲ್ರನ ನೆಂಪುಗಾದು ಮಾಮಲ್ಲ ನೆತ್ತಿರ್ದಾನ ಶಿಬಿರನು ಜೂನ್ 8 ಕಾಂಡೆ ಒರಂಬೇಡ್ದು
ಮಧ್ಯಾಹ್ನ ಒಂಜಿ ಮುಟ್ಟ ಬಂಟ್ವಾಳ ತಾಲೂಕು ಕುರಿಯಾಲ ಗ್ರಾಮದ ಕೊಳತಮಜಲ್ ಮದ್ರಸಾ ಸಭಾಂಗಣಡು ಅಟ್ಟಣೆ ಮಲ್ತದನೆಂದು ಪಂಡೇರು. ಕೊಳತಮಜಲ್ ದಂಚಿನ ಎಲ್ಯ ಊರುಡು ಇಂಚಿನ ಸಂಗತಿ ನಡಪುನಗ ಸಾಮಾನ್ಯವಾದ ಆ ಪ್ರದೇಶದ ಜನಕ್ಲಿನ ಮನಸ್ಸುಡು ಪೋಡಿಗೆದ ವಾತಾವರಣ ಸೃಷ್ಟಿಯಾದಿತ್ತಂಡು. ಅಂಚದು ಆ ಊರುಡು ಎಡ್ಡೆ ಸಂದೇಶ ಕುರಿಯರೆ ಮುಖ ಧೈರ್ಯ ಕುರ್ದು ಆಸೆ ಇಜ್ಜಂದಿನ ಊರಾದ ಮಲ್ಪೆರೆ ಅವೇ ಊರುಡು ನೆತ್ತಿರ್ದಾನ ಶಿಬಿರನು ಮಾತಾ ಧರ್ಮದ ಕ್ಲಿನಿ ಸೇರ್ಸಾ ಒಂದು ಕೊಳತಮಜಲ್ದ ಶಾಖೆದ ನಿಲ್ಲಿಟ್ಟು ನಡಪೈರವುಲ್ಲ. ಈ ಸಂದೇಶ ಜಿಲ್ಲೆಗೂ ರಾಜ್ಯ ದೇಶವು ಮಾದರಿ ಆವಡಂದು ಅನೀಸ್ ಕೌಸರಿ ಪಂಡೇರು. ಕೊಳತಮಜಲು ಅಬ್ದುಲ್ ರಹಿಮಾನ್ ಇವರ ಸ್ಮರಣಾರ್ಥ ಜೂನ್ 8ನೇ ತಾರೀಕಿನಂದು ಆದಿತ್ಯವಾರ ಕೊಳತಮಜಲು ಮದ್ರಸಾ ಸಭಾಂಗಣದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಇದರ ಪ್ರಯುಕ್ತ ನಾವು ನಡೆಸ್ತಾ ಇದ್ದೇವೆ. ಅಬ್ದುಲ್ ರಹಿಮಾನ್ ಅವರ ಸಹೋದರ ಕೂಡ ನಮ್ಮ ಜೊತೆಗಿದ್ದಾರೆ. ಕರಾವಳಿಯ ಸಂಸ್ಕೃತಿ ಎನ್ನುವಂಥದ್ದು ಈಗ ಬಿಂಬಿಸಲ್ಪಡ್ತಾ ಇರುವಂಥದ್ದು ಜೀವಕ್ಕೆ ಜೀವ ತೆಗೆಯುವಂಥದ್ದು, ರಕ್ತಕ್ಕೆ ರಕ್ತ ತೆಗೆಯುವಂಥದ್ದು. ನಿಜ ಹೇಳಬೇಕಾದ್ರೆ ಕರಾವಳಿಯ ಸಂಸ್ಕೃತಿ ಅದಲ್ಲ. ಕರಾವಳಿಗರು ಕೇವಲ ನಮ್ಮ ಜಿಲ್ಲೆಯವರಿಗೆ ಮಾತ್ರ ರಕ್ತ ಕೊಡ್ತಾ ಇರುವಂಥದ್ದಲ್ಲ. ಇದೊಂದು ದೊಡ್ಡ ಮೆಡಿಕಲ್ ಸಿಟಿ. ಇಲ್ಲಿ ರಾಜ್ಯದಿಂದ ಹೊರ ರಾಜ್ಯದಿಂದ ದಿನಕ್ಕೆ ಲಕ್ಷಾಂತರ ರೋಗಿಗಳು ಬರ್ತಾರೆ, ಚಿಕಿತ್ಸೆ ಪಡೆದುಕೊಡ್ತಾರೆ. ಎಲ್ರಿಗೂ ಕೂಡ ಜಾತಿ ಭೇದವಿಲ್ಲದೆ ಇಲ್ಲಿ ರಕ್ತದಾನ ನಿರಂತರವಾಗಿ ನಡೆಯುತ್ತಲೇ ಇದೆ. ರಕ್ತ ಚೆಲ್ಲುವುದಕ್ಕೆ ಬದಲು ಮತ್ತೆ ರಕ್ತ ಕೇಳದೆ ರಕ್ತ ಕೊಡುವಂತಹ ಒಂದು ಸಂಸ್ಕೃತಿ ಇಲ್ಲಿ ಬೆಳೆದಿದೆ. ಇನ್ನಷ್ಟು ಅದನ್ನು ಬೆಳೆಸಬೇಕಾಗಿದೆ. ಜೀವಕ್ಕೆ ಜೀವ ತೆಗೆಯುವುದರ ಬದಲು ಜೀವ ಕೊಡುವಂತಹ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದೆ. ಎಲ್ಲ ಧರ್ಮೀಯರನ್ನು ಕೂಡ ಕರೆದುಕೊಂಡು ಸೇರಿಸಿಕೊಂಡು ರಕ್ತದಾನ ಶಿಬಿರವನ್ನು GHM ಫೌಂಡೇಶನ್, ಮೊಹಿದ್ದೀನ್ ಜುಮಾ ಮಸೀದಿ ಕೊಳತಮಜಲು, SKSF ಕೊಳತಮಜಲು ಶಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ತಾ ಇದೆ. ಸಮಾಜದ ಸವಾಲಿಗೆ ಪರಿಹಾರ ಕೊರ್ಪುನವಲು ಜವನೀರು ಉಮೇದುಡು ಪಾಲ್ದೆತು ನೋಡುವುದು ಕರ್ನಾಟಕ ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೇರು ಕುಡ್ಲದ ಎನಪಯ ಡೀಮ್ಡ್ ವಿಶ್ವವಿದ್ಯಾನಿಲಯಡು ನಡತ್ನ ಜಾಗತಿಕ ಯುವ ಶೃಂಗ ಸಭೆಟ್ ಪಾಲ್ದೆತೊಂದು ಆರು ಪಾತೇರಿಯರು. ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಬುಕ್ ಕ್ರೀಡಾ ಇಲಾಖೆದ ರಾಜ್ಯ ರಾಷ್ಟ್ರೀಯ ಸೇವಾ ಯೋಜನೆ ಜೊತೆ ಸೇರಿಗಿಡು ಕುಡ್ಲದ ಎನಪಯ ಡೀಮ್ಡ್ ವಿಶ್ವವಿದ್ಯಾನಿಲಯದ ನಿಲಿಟ್ಟು ಜಾಗತಿಕ ಯುವ ಶೃಂಗಸಭೆ 2025 ಅಂತಾರಾಷ್ಟ್ರೀಯ ಮಟ್ಟದ ಯುವ ಸಮ್ಮೇಳನ ನಡೆತಂಡು. ಕರ್ನಾಟಕ ಸರ್ಕಾರದ ಆರೋಗ್ಯ ಬುಕ ಕುಟುಂಬ ಕಲ್ಯಾಣ ಮಂತ್ರಿ ಅಂಚನೆ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿರ ಆದುಪನ ದಿನೇಶ್ ಗುಂಡೂರಾವ್ ಯುವ ಸಮ್ಮೇಳನ ಉದೀಪನ ಮಲ್ತೇರು. ದಿನೇಶ್ ಗುಂಡೂರಾವ್ ಪಾತಿರ್ದು ಬರೋ ಬೊಕ್ಕ ತರಬೇತಿ ಸಮಾಜ ಬದಲ್ಪೆರ ಶಕ್ತಿಶಾಲಿ ಸಾಧನಗಳು ಆದುಂಡು. ಪರಿಸರ ಸಮಸ್ಯೆಲು, ನಾಗರಿಕ ಹಕ್ಕುಲು, ನರಮಾನ್ಯ ಹಕ್ಕುಲು, ತೃತೀಯ ಲಿಂಗ ಹಕ್ಕುಲು ಬೊಕ್ಕ ಪೊಂಜಲಿನ ಹಕ್ಕಲಿನಂಚಿನ ಸಮಾಜದ ಮುಖ್ಯ ಸವಾಲಿಗೆ ಪರಿಹಾರ ಮಲ್ಪನವಲು ಜವನೇರು ಉಮೇದೆತನೋಡು. ಜವನೇರು ಜಾಗತಿಕ ಶಕ್ತಿ ಅಕ್ಲ ಮಹತ್ವದ ಕೊಡುಗೆ ಕೊರುವೆರೆಂದು ಪಂಡೇರು. ಎನಪಯ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾ ಎನಪಯ ಅಬ್ದುಲ್ಲಾ ಕುನ್ಹಿ ಗುರುಕಾರ್ಮೆ ವಹಿಸಿದ್ದರು. ಕುಲಪತಿ ಡಾ ಎಂ ವಿಜಯಕುಮಾರ್, ದುಂಬದ ಮಂತ್ರಿ ಅಭಯಚಂದ್ರ ಜೈನ್, ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರುಕಾರ್ದಿ ಮಮತಾ DS ಗಟ್ಟಿ ಯುವ ಸಮ್ಮೇಳನಡು ಪಾಲ್ದೆತೊಂಡಿರು. For the youth today, it is definitely a lot of opportunities are there for them, and it is how we make use of the present which will impact our future. How we can understand the situation, see where we are heading, and how we can be involved in what is happening. Apart from your education, which of course is very important. ICON Youth 2025 and Global Youth Summit 2025 brought about by the Government of Karnataka under the dynamic leadership of Honorable Chief Minister Sri Siddaramaiah and Honorable Deputy Chief Minister Sri D.K. Shivakumar are truly commendable and exemplary. Their tireless effort to bring our youth to the forefront of the national development will go a long way by transforming the growth and the development of India. ಮಂಜಿನಾಡಿ ಊರು ಮನೆ ಕೋಡಿಡು ಇಲ್ಲು ಮಗರ್ದು ಮೂವೀರು ತೀರ್ದು ಇರುವೇರು ಆಸ್ಪತ್ರೆ ಹಿಡಿತದು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಆಸ್ಪತ್ರೆಗೆ ಹೋದು ಅಕ್ಲೇನ್ ತೂದು ಆರೋಗ್ಯ ವಿಚಾರ ಪಿಂದೊಂಡಿರು.
மஞ்சநாடி உருமனை கோடிடு இல்லு மகிர்ந்து இருவேறு ஜோக்குಲು ಸೇರ್ದು ಇಲ್ಲಲ್ದ ಮೂವೇರು ಕರಿದು ಪೂದಿತ್ತದು ಜೋರುದ ಪೆಟ್ಟೈನ ಇರುವೇರು ದೇರ್ಲ ಕಟ್ಟಿದ KS ಹೆಗ್ಡೆ ಆಸ್ಪತ್ರೆಡು ಉಳ್ಳೇರು. ಪ್ರಧಾನಮಂತ್ರಿ ಪಿದೈದೇಶೊಲೆ ಕಡಪುಣ್ಣ ಸಂಸದಿರ್ನ ಕೂಟೋಡು ಕುಡ್ಲದ ಸಂಸದಿರು ಬ್ರಿಜೇಶ್ ಚೌಟೆ ಇತ್ತದು ಆರ್ ಬತ್ತನ ಬೇಕೆ ದೇರ್ಲಕಟ್ಟೆ ಆಸ್ಪತ್ರೆಗೆ ಪೋದು ಮಂಜಿನಾಡಿದ ಕಾಂತಪ್ಪ ಪೂಜಾರಿ ಬುಕಾರಿನ ಮರ್ಮಲ್ ಅಶ್ವಿನಿಯರ್ನ ಆರೋಗ್ಯ ವಿಚಾರ ಪಿಂದೊಂಡಿರು. இல்லு மகிழ்ந்து ஈத்து மல்ல ಸಂಗತಿ நடத்தது இல்லಲ್ದಕ್ಲು ದೂರು ಕೊರ್ಂಡಲ ದಾಯಿ FIR ಪಾಡ್ದಜಿರು. ಮಾತ ಹಿರಿಯ ಅಧಿಕಾರಿಲೇ ಪಂಡಿದ ಮಲ್ಪನೆಂದಾಂಡ ಸ್ಟೇಷನ್ ಇನ್ಸ್ಪೆಕ್ಟರ್ ದಾಯಿ ಉಪ್ಪುನೊಂದು ಬ್ರಿಜೇಶ್ ಚೌಟ ಕೋಣಾಜೆ ಪೊಲೀಸ್ ಸ್ಟೇಷನ್ ಅಧಿಕಾರಿಗೆ ಫೋನ್ ಮಲ್ತದು ಜೋರು ಮಲ್ತದೇರು. ಜೋಕ್ಲೆಗ್ ಅಮ್ಮೆರು ಅಪ್ಪೆ ಆದರ್ಶ ಅವಡು ನಮ್ಮ ತಪ್ಪು ಜೋಕ್ಲನ ಮಿತ್ತು ಪರಿಣಾಮ ಬೀರರ ಬಲ್ಲಿ ಎಂದು ಡಾಕ್ಟರ್ MB ಪುರಾಣಿಕ್ ಪಂತೇರು. ಮೂಡುಶೆಡ್ಡೆ ಶಿವನಗರದ ಶುಭೋದಯ ವಿದ್ಯಾಲಯಡು LKG ಜೋಕ್ಲೆಗ್ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಉದೀಪನ ಮಲ್ತದು ಆರು ಪಾತೇಗಿರು. ಕುಡ್ಲದ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆನ ಆಡಳಿತಗೂ ಸೇರಿದನ ಮೂಡುಶೆಡ್ಡೆ ಶಿವನಗರದ ಶುಭೋದಯ ವಿದ್ಯಾಲಯಡು LKG ಜೋಕ್ಲೆಗ್ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಗುರುವಾರ ನಡೆತಂಡೆ. ಶಾಲೆಗೆ ಹೊಸದಾದು ಸೇರಿನ ಜೋಕ್ಲೆಗೆ ಆರತಿ ಪತ್ತದ ಎದ್ದುಕೊಂಡಿರು. ಸಭಾಲೇಸಿಡು ಕ್ಲಾಸ್ ಟೀಚರ್ ಜಾನೆಟ್ ಮೊನೆರೋ ಮಾತೆರೆಲ್ಲ ಎದ್ದುಕೊಂಡಿರು. ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆದ ಗುರುಕಾರ್ಯರು ಡಾಕ್ಟರ್ MB ಪುರಾಣಿಕ್ ಕಾರ್ಯಕ್ರಮ ಉದೀಪನ ಮಲ್ತದು ಎಡ್ಡೆಪ್ಪು ಬಯಕೇರು. ಜೋಕ್ಲೆಗೆ ಎಡ್ಡೆ ಸಂಸ್ಕಾರದ ಬರವು ಕೊರ್ಪಣವು ಎಂಕಣ ಸಂಸ್ಥೆದ ಉದ್ದೇಶ ಶುಭೋದಯ ಶಾಲೆ ಮಾತಾ ಅಗತ್ಯದ ಮೂಲ ಸೌಕರ್ಯ ಹೊಂದುದುಂಡು ಜೋಕ್ಲೆಗೆ ಅಮ್ಮೆರು ಅಪ್ಪೆ ಆದರ್ಶ ಅವಳು ನಮ್ಮ ತಪ್ಪು ಅಕಣ ಮಿತ್ತು ಪರಿಣಾಮ ಬೀರಿರಬಲ್ಲಿ ಎಂದು ಪುರಾಣಿಕ್ ಪಂಡೇರು. ಸಂಸ್ಥೆದ ನಿರ್ದೇಶಕರು ಸಮೀರ್ ಪುರಾಣಿಕ್ ಪಾತಿರ್ದು ಈ ಶಾಲೆಡು ಬರವು ಸಂಬಂಧ ಒವ್ವೇ ಸಮಸ್ಯೆ ಇತ್ತಂಡ ಇನ್ನು ತನ್ನ ಗುಮನ ಕನಲೆಂದು ಜೋಕ್ಲಿನ ಇಲ್ಲದಕ್ಲಿಗೆ ಸಲಹೆ ಕೊರಿಯರು. ಸಂಸ್ಕೃತ ಮಾಸ್ಟರ್ ರಾಜರಾಮ ಶರ್ಮಾ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ನಡಪಾದ ಕೊರಿಯರು. ಪ್ರಿನ್ಸಿಪಾಲರು ಪ್ರತಿಭಾ ನೇಮಿರಾಜ್ ಒತ್ತು ಪ್ರಿನ್ಸಿಪಾಲರು ಗೋಪಾಲಕೃಷ್ಣ ಭಟ್ ಬೊಕ ರವೀಂದ್ರ ದರ್ಬೆ ಲೇಸಿಡು ಪಾಲ್ದೆ ತೊಂದಿರು. ಭವ್ಯರಾವ್ ಸೊಲ್ಮೆ ಸಂದಾಯರು. ಒಂದು ಮಗು ಒಂದು ಚಿಕ್ಕ ಮೊಗ್ಗು, ಹೂವಿನ ಮೊಗ್ಗು. ಈಗ ಅದಕ್ಕೆ ಏನೂ ಹೆಚ್ಚು ಗೊತ್ತಿಲ್ಲ. ಶಾಲೆಗೆ ಹೋಗಬೇಕು, ಎಲ್ಲರ ಹಾಗೆ ನನ್ನ ಅಕ್ಕ ಅಣ್ಣ ಉಳಿದವರ ಹಾಗೆ ನಾನು ಶಾಲೆಗೆ ಹೋಗಬೇಕು, ಯೂನಿಫಾರ್ಮ್ ಹಾಕಬೇಕು, ಒಳ್ಳೆಯ ಬಟ್ಟೆ ಹಾಕ್ಕೊಂಡು ಪುಸ್ತಕ ಹಿಡ್ಕೊಂಡು ಶಾಲೆಗೆ ಹೋಗಬೇಕು. ಎಲ್ಲ ವ್ಯವಸ್ಥೆ, ಕಲಿಕೆಗೆ ಬೇಕಾದಂಥ ಉತ್ಕೃಷ್ಟವಾದಂಥ ವ್ಯವಸ್ಥೆ ನಿಮ್ಮ ಶಾಲೆ. ಅದರ ಜೊತೆ ನುರಿತ ಶಿಕ್ಷಕರಿದ್ದ ಇಷ್ಟು ವರ್ಷ, ಅದು ಪರ್ಟಿಕ್ಯುಲರ್ಲಿ ತಾಯಂದಿರಿಗೆ ಖಂಡಿತ ಅದಿರ್ತದೆ. 3-4 ವರ್ಷ ನಮ್ಮೊಟ್ಟಿಗೆ ಇದ್ದು ಮನೆಯಲ್ಲಿ ನಾವು ಅವರನ್ನು ಸಾಕಿ ಸಲಹಿ ಅವರನ್ನು ಬೆಳೆಸಿ ಈಗ ವಿ ಆರ್ ಸೆಂಡಿಂಗ್ ದೆಮ್ ಟು ದ ಓಪನ್ ವರ್ಲ್ಡ್. ಇಲ್ಲಿ 30 ಜನ ಬಾಕಿ ಮಕ್ಕಳೊಟ್ಟಿಗೆ ಟೀಚರ್ಸ್ ಹೇಗೆ ನೋಡ್ಕೊಳ್ತಾರೆ, ಅವ್ರಿಗೆ ಮಕ್ಕಳಿಗೆ ಊಟಕ್ಕೆ ಏನಾದರೂ ಕೇಳ್ತಾರ, ಮಕ್ಕಳಿಗೆ ನೀರು ಬೇಕು ಅಂತ ಹೇಳಬೇಕಾದ್ರೆ ಅವ ಹೋಗಿ ಮಾತಾಡ್ತಾನ, ಅವಳು ಮಾತಾಡ್ತಾರ. ವಿ ವಿಲ್ ಆಲ್ ಬಿ ಇನ್ ದಟ್ ವರಿ, ಬಟ್ ಪ್ಲೀಸ್ ಡೋಂಟ್ ಹ್ಯಾವ್ ಎನಿ ಸಚ್ ಥಾಟ್ಸ್. ಒಡಿಪು ಶ್ರೀಕೃಷ್ಣ ಮಠದ ಮಧ್ವಸರವರಡು ಗಂಗಾ ಸಾನ್ನಿಧ್ಯದ ಆರಾಧನೆ ನಡೆತ್ತದೆ. ಆಚಾರ್ಯ ಮಧ್ವೇರ್ನ ಪ್ರಭಾವಡು ಗಂಗೆ ಮುಲ್ಪ ಅವತಾರ ತಾಳದಿರೆಂದು ನಂಬಿಕೆ ಉಂಟು. ಒಡಿಪು ಶ್ರೀಕೃಷ್ಣ ಮಠದ ಮಧ್ವ ಸರೋವರಡು ಗಂಗಾ ಸಾನ್ನಿಧ್ಯದ ಆರಾಧನೆ ಬುಧವಾರ ನಡೆತ್ತದೆ. ಆಚಾರ್ಯ ಮಧ್ವೇರ್ನ ಪ್ರಭಾವಡ್ದು ಗಂಗೆ ಮುಲ್ಪ ಅವತಾರ ತಾಳದಿರೆಂದು ಪನ್ಪುನ ನಂಬಿಕೆ ಉಂಡು. ಈ ವಿಶೇಷ ಸಂಗತಿ 16 ವರ್ಷಗೊರ ಉಂಡಾಪುಣ್ ಪನ್ಪುನ ವಿಶ್ವಾಸ ಭಕ್ತೇರ್ನಾವು. 16 ವರ್ಷಗೊರ ಮಧ್ವ ಸರೋವರಡು ಗಂಗಾವತರಣ ಆಪುಣು ಒಂದು ಗೊತ್ತು ಮಲ್ತದೇರು. 1925 ಇಸವಿಡು ಅದಮಾರ್ ಮಠದ ವಿಭುಧ ಪ್ರಿಯ ತೀರ್ಥರ್ನ ಪರ್ಯಾಯದ ಪೊರ್ತುಡು ಮಧ್ವ ಸರೋವರಡು ಆಯಿನ ಗಂಗೋದ್ಭವದ ನೆಂಪುಗಾದು ಮಧ್ವ ಸರೋವರದ ಬರಿಟ್ ಗಂಗಾ ಭಾಗೀರಥಿನ ಗುಡಿ ಒಂಜೆನ ಕಟ್ಟದಂಡು. ಇತ್ತದ ವರ್ಷ 2025 ಒಂದಕ್ಕೆ ಶತಮಾನದಿಂಜುನ ಪೊರ್ತುಡು ಪರ್ಯಾಯ ಸ್ವಾಮೀಜಿ ಇತ್ತದು ಮಧ್ವ ಸರೋವರಡು ಸಂಕಲ್ಪ ಪೂರ್ವಕ ಧಾರ್ಮಿಕ ವಿಧಿ ಕಾರ್ಯಕ್ರಮ ನಡೆತಂಡೆ. ಐದು ಬುಕ್ಕ ಗಂಗಾ ತೀರ್ಥ ಮೀಯೇರು. ಗಂಗೆ ಗಂಗೆ ಮಾಂ ಪುನೀಹಿ
ಬೆಳ್ತಂಗಡಿ ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಗುರುಕಾರ್ಯರು ಸುದರ್ಶನ್ ಪೆರಾಡಿ ದುಂಬಾಳ್ತಿಡು 8 ವರ್ಷ ಮುಗಿತ್ನಲ್ಲೆ ಕೊಡು 10 ಜನ ಬಡವರಿನ ಕುಟುಂಬಗಳಿಗೆ ಸಹಾಯ ಪಣವು ಪಟ್ಟಿರು. ಸಮಿತಿ 101 ಸೇವಾ ಯೋಜನೆ 5 ತುರ್ತು ಸೇವಾ ಯೋಜನೆ ಒದಗಾದರು. ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಲ್ತೊಂದು ಜನ ಮೆಚ್ಚುಗೆ ಪಡೆತಿನ ಬೆಳ್ತಂಗಡಿದ ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಬೊಕ್ಕೊಂಜಿ ಸಮಾಜ ಸೇವೆ ಮಲ್ತದು ಜನಕ್ಲಿನ ಮೆಚ್ಚುಗೆಗೆ ಸಂದದಂಡು. ಹೊಸ ಯೋಜನೆಡು ಬಡವರಿಗೆ ಪಣವು ಸಹಾಯ ಕೊರಪು ನಡೆದುಂಬು ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಮಾತಾ ಸದಸ್ಯರನ್ನ ಎಡ್ಡೆಪ್ಪುಗಾದು ಪೂಜೆ ಕೊರಿಯರು. ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಗುರುಕಾರ್ಯರು ಬುಕ್ಕ ಪದಾಧಿಕಾರಿಲು ಸದಸ್ಯರು ಈ ಪೊರ್ತುಡಿತ್ತೇರು. ವೀರಾಂಜನೇಯ ಸೇವಾ ಸಮಿತಿ ಗುರುಕಾರ್ಯರು ಸುದರ್ಶನ್ ಪೆರಾಡಿ ದುಂಬಾಳ್ತಿಡು 8 ವರ್ಷ ಮುಗಿತ್ನಲ್ಲೆ ಕೊಡು 10 ಬಡವರಿನ ಕುಟುಂಬಲಿಗೆ ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕೈತಲು ಸಹಾಯ ಪಣವು ಪಟ್ಟಿರು. ಶ್ರೀ ವೀರಾಂಜನೇಯ ಸೇವಾ ಸಮಿತಿ ಇಡೆಮುಟ್ಟ 101 ಸೇವಾ ಯೋಜನೆ 5 ತುರ್ತು ಸೇವಾ ಯೋಜನೆಲೆಡು 114 ಬಡವರಿನ ಕುಟುಂಬಲಿಗೆ ಸಹಾಯ ಪಣವು ಕೊರ್ದು ಸಮಾಜಗೂ ಮಾದರಿ ಆತಂಡು. ಕೆನರಾ ಬ್ಯಾಂಕ್ ದಾಡೆ ಹೋಗಿ ಈಗ ಬ್ಯಾಂಕ್ ಪಾಸ್ಬುಕ್ ಲ ಒಂದೆಲ್ಲ ಪಸಂದ್ ಹೋಗಿ ಅವೇ ಇರಗೆ ಮೂಜಿನ ಬರ್ಕೊಂಡು ಅವೇ ಅಲ್ಲ ಗೊತ್ತಾಯ್ತು ಪಂಚೆ ಇಲ್ಲ ಡೇಟ್ ಆಫ್ ಮಾಡ್ಬೋದು. ಎಡಗಿನಿತ್ತ ನಮ್ಮ ಕುಡ್ಲಾತಳು ವಾರ್ತೆಲು ಮುಗಿಂಡು ಸೊಲ್ಮೇಲು.